ಹೆದ್ದಾರಿಯಲ್ಲಿ ಹೊಂಡ ಗುಂಡಿಗಳನ್ನ ಯಾಕೆ ಬಂದ್ ಮಾಡಿಲ್ಲ ಅಥವಾ ರಸ್ತೆಯನ್ನ ಯಾಕೆ ಮುಚ್ಚಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಕೊಟ್ಟಿರುವ ಉತ್ತರ ನೋಡಿದ್ರೆ ರಸ್ತೆ ರಿಪೇರಿಗೆ ಹಣ ಇಲ್ಲ ಎನ್ನುವ ಉತ್ತರವೊಂದನ್ನು ಕೊಟ್ಟಿದ್ದಾರೆ. ಸುರತ್ಕಲ್ ಟೋಲ್ ಗೇಟ್ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಸಮಸ್ಯೆ ಇದೆ, ಸೊ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಹೀಗಾಗಿ ರಸ್ತೆ ರಿಪೇರಿ ಅಥವಾ ರಸ್ತೆ ಮೇಂಟೆನೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೊಟ್ಟಿರುವಂತಹ ಉತ್ತರ. ಇಲ್ಲಿ ನಾವು ಗಮನಿಸಬೇಕು, ಒಂದಷ್ಟು ಹೋರಾಟದ ನಂತರ ಸುರತ್ಕಲ್ ಟೋಲ್ ಗೇಟನ್ನು ಬಂದ್ ಮಾಡಲಾಗಿದೆ. ಸುರತ್ಕಲ್ ಟೋಲ್ ಗೇಟನ್ನು ಬಂದ್ ಮಾಡಲಾಗಿದೆ. ಈಗ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಲೇ ಇದೆ. ಇಲ್ಲಿರುವಂತಹ ಪ್ರಶ್ನೆ, ಹೆದ್ದಾರಿ ಪ್ರಾಧಿಕಾರದವರು ಗುಂಡಿ ಮುಚ್ಚೋದಕ್ಕೆ ಟೋಲ್ ಗೇಟ್ ಬಂದಾಗಿದೆ ಅಂತ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ ಅಂತಾದರೆ, ಬ್ರಹ್ಮರಕೂಟ್ಲು ಟೋಲ್ ಗೇಟ್ನಲ್ಲಿ ಪ್ರತಿನಿತ್ಯ ಏನು ಜನರಿಂದ ಪಡೆಯುವಂತಹ ಟೋಲ್ ಕಲೆಕ್ಷನ್ನ ಹಣವನ್ನು ಏನು ಮಾಡ್ತಾ ಇದ್ದೀರಾ? ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಒಂದು 4.5 ರಿಂದ 5 ಲಕ್ಷದಷ್ಟು ಹಣ ಕಲೆಕ್ಷನ್ ಆಗುತ್ತೆ ಪ್ರತಿನಿತ್ಯ BC ರೋಡ್ನ ಬ್ರಹ್ಮರಕೂಟ್ಲು ಟೋಲ್ ಗೇಟ್ನಲ್ಲಿ. ಇಲ್ಲಿ ನಾವು ಗಮನಿಸಬೇಕು, ಸುರತ್ಕಲ್ ಟು BC ರೋಡ್ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ತನಕದ ರಸ್ತೆ ಏನಿದೆ ಅದು 37 ಕಿಲೋಮೀಟರ್ ವಿಸ್ತೀರ್ಣ ಇರುವಂತಹ ರಸ್ತೆ, ಉದ್ದ ಇರುವಂತಹ ರಸ್ತೆ ಅದು. ಇಲ್ಲಿ 37 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿರುವಂತಹ ಗುಂಡಿಯನ್ನು ಮುಚ್ಚೋದಕ್ಕೆ ಸುರತ್ಕಲ್ ಟೋಲ್ ಗೇಟ್ ಬಂದಾಗಿರೋದೇ ಕಾರಣ ಅಂತ ನೀವು ಹೇಳೋದಾದ್ರೆ, ಬ್ರಹ್ಮರಕೂಟ್ಲು ಟೋಲ್ ಗೇಟ್ನಲ್ಲಿ ಕಲೆಕ್ಷನ್ ಆಗುವ ಹಣವನ್ನು ಏನು ಮಾಡ್ತಾ ಇದ್ದೀರಾ ನೀವು? ದಿವಸಕ್ಕೆ 4 ಲಕ್ಷ ಅಂತ ಇಟ್ಕೊಂಡ್ರು ತಿಂಗಳಿಗೆ 1 ಕೋಟಿ 20 ಲಕ್ಷ ಆಗುತ್ತೆ. ಈ ಹಣದಲ್ಲಿ ನಿಮಗೆ ಹಾಗಿದ್ರೆ ರಸ್ತೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗಲ್ವಾ? ಉತ್ತರ ಕೊಡುವ ಅಧಿಕಾರಿಗಳೇ, ಬ್ರಹ್ಮರಕೂಟ್ಲು ಟೋಲ್ ಗೇಟನ್ನು ಒಂದ್ಸಲ ನೋಡಿ. ನಿಮ್ಮ ಟೋಲ್ ಗೇಟ್ನ ಬುಡದಲ್ಲೇ ಗುಂಡಿಗಳಿದೆ, ಟೋಲ್ ಗೇಟ್ನ ಪಕ್ಕದಲ್ಲೇ ಲೈಟ್ನ ವ್ಯವಸ್ಥೆ ಸರಿಯಾಗಿಲ್ಲ. ಎಷ್ಟರ ಮಟ್ಟಿಗೆ ನೀವು ಮೇಂಟೆನೆನ್ಸ್ ಮಾಡ್ತೀರಾ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಈಗ ನೀವು ಕೊಡ್ತಾ ಇರುವಂತಹ ಕಾರಣಗಳನ್ನು ನೋಡಿದರೆ ಏನು ಸುರತ್ಕಲ್ ಟೋಲ್ ಗೇಟ್ ಬಂದಾದರೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಹಣನೇ ಇಲ್ಲ ಎನ್ನುವ ರೀತಿಯಲ್ಲಿ. ಹಾಗಿದ್ರೆ ಒಂದೇ ರಸ್ತೆದ್ದು ಟೋಲ್ ಅಲ್ವಾ ಇಲ್ಲಿ ಬ್ರಹ್ಮರಕೂಟ್ಲಿನಲ್ಲಿ ಇರುವಂಥದ್ದು? ಆ ಹಣ ಹಾಗಿದ್ರೆ ಎಲ್ಲಿಗೆ ಹೋಗ್ತಾ ಇದೆ? ಇನ್ನು ನಾವು ಗಮನಿಸಬೇಕಿರುವಂಥದ್ದು, ಏಪ್ರಿಲ್ ತಿಂಗಳಿನಲ್ಲಿ ಸುರತ್ಕಲ್ ಟು ಪಡೀಲ್ ರಸ್ತೆ ಕಾಮಗಾರಿಗೆ ಅಂತ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಆಗಿದೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ ಸುರತ್ಕಲ್ನಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಬಿಜೆಪಿಯ ಎಲ್ಲ ಗಣ್ಯರು, ಪ್ರಮುಖ ನಾಯಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. 28 ಕೋಟಿ ರೂಪಾಯಿನ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಕಾರಣ ಏನಂತ ಕೇಳಿದರೆ, ಸುರತ್ಕಲ್ ಟು ಪಡೀಲ್ ರಸ್ತೆಯಲ್ಲಿ ಎಲ್ಲೆಲ್ಲ ಹೊಂಡ ಗುಂಡಿ ಬಿದ್ದಿದೆ ಅದಕ್ಕೆ ಪರಿಹಾರ ಆಗಬೇಕಂತಿದ್ರೆ ಡಾಮರನ್ನು ತೆಗೆದು ಹೊಸ ಡಾಂಬರ್ ಹಾಕೋದಕ್ಕೆ 28 ಕೋಟಿ ರೂಪಾಯಿ ಕೇಂದ್ರದಿಂದ ತಂದಿರುವಂಥದ್ದು. ಹಾಗಿದ್ರೆ ಯಾಕೆ ಈ ಕಾಮಗಾರಿಯನ್ನು ನಡೆಸಿಲ್ಲ ನೀವು? ಏಪ್ರಿಲ್ನಲ್ಲಿ ಶಿಲಾನ್ಯಾಸ ಆಗಿದೆ ಅಂತ ಹೇಳಿದರೆ ಏಪ್ರಿಲ್ ಮೇ 2 ತಿಂಗಳಲ್ಲಿ ಇಷ್ಟು ಉದ್ದದ ರೋಡ್ ಇದ್ದು ಕಾಮಗಾರಿ ಮುಗಿಸ್ಬೋದಿತ್ತು. ಈಗ ನೀವು ಮಳೆಗಾಲದ ಕಾರಣವನ್ನು ಕೊಡೋದಾದರೆ ತಪ್ಪು ನಿಮ್ಮದು ಕೂಡ ಇದೆ. ಏಪ್ರಿಲ್ ಮತ್ತು ಮೇನಲ್ಲಿ ಕಾಮಗಾರಿ ಮುಗಿಸದೇ ಇರುವಂಥದ್ದು ಕೂಡ ನಿಮ್ಮ ತಪ್ಪಲ್ವಾ? ಶಿಲಾನ್ಯಾಸ ಮುಗ್ದಿದೆ ಅಂತ ಹೇಳಿದರೆ ಯಾಕೆ ಕಾಮಗಾರಿಗೆ ಚಾಲನೆ ಕೊಡುವಂಥದ್ದು? ಸೊ 28 ಕೋಟಿ ರೂಪಾಯಿ ಇದೆ. ನೀವೀಗ ಹಣದ ಸಮಸ್ಯೆಯನ್ನು ಹೇಳ್ತೀರಂತಾದರೆ ಕೇಂದ್ರದಿಂದ ತರಿಸಿದ 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಂಡಿ ಮುಚ್ಚಬೋದಿತ್ತು, ಡಾಂಬರ್ ಹಾಕ್ಬೋದಿತ್ತು. ಅದನ್ನು ಕೂಡ ಯಾಕೆ ಹಾಕಿಸಲಿಲ್ಲ? ಇಲ್ಲಿ ಜನರು ಪ್ರಶ್ನೆ ಕೇಳಿದರೆ ಅಥವಾ ಏನಾದರೂ ಒಂದು ಇನ್ಸಿಡೆಂಟ್ ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಏನೇನೋ ಒಂದು ಕಾರಣವನ್ನು ಕೊಡೋದು ಮಾಮೂಲಿ ಆಗಿದೆ. ನಿನ್ನೆ ಸ್ಪಾಟಿಗೆ ಬಂದು ಒಬ್ಬರು ಅಧಿಕಾರಿ ಹೇಳ್ತಾರೆ ಇದು ರಸ್ತೆ ಅಪಘಾತ ಎಲ್ಲ ಮಾಮೂಲಿ ಅಂತ ಹೇಳಿ. ಅಧಿಕಾರಿಗಳಿಗೆ ನಿಮ್ಮ ಮನೆಯವರು ಯಾರಾದರೂ ರಸ್ತೆ ಗುಂಡಿಗೆ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಅಥವಾ ಅವರು ಮೃತಪಟ್ಟರೆ ಆಗ ಮಾತ್ರ ಒಂದು ಜೀವದ ವ್ಯಾಲ್ಯೂ ಅಥವಾ ಆ ಒಂದು ಜೀವಕ್ಕಿರುವ ಬೆಲೆ ಅರ್ಥ ಆಗುತ್ತೆ. ಇಲ್ಲದಿದ್ದರೆ ನೀವು ಇದೇ ರೀತಿ ಕಾರಣಗಳನ್ನೇ ಕೊಡ್ತೀರಾ. ಟೋಲ್ ಬಂದಾಗಿದೆ, ಕಲೆಕ್ಷನ್ ಇಲ್ಲ, ಹಣ ಇಲ್ಲ, ಅಥವಾ ರೋಡ್ನಲ್ಲಿ ಆಕ್ಸಿಡೆಂಟ್ ಮಾಮೂಲಿ, ಈ ಥರದ ಉತ್ತರಗಳನ್ನು ನೀವು ಕೊಡುವಂಥದ್ದಿದೆ ಅಲ್ವಾ? ಅದು ನಿಮ್ಮ ಮನೆಯ ಒಬ್ಬರು ವ್ಯಕ್ತಿಗಾದರೆ ಮಾತ್ರ ನೋವು ಅರ್ಥ ಆಗುವಂಥದ್ದು. ಇಲ್ಲಿರುವಂಥ ಪ್ರಶ್ನೆ, ಟೋಲ್ ಗೇಟ್ನಲ್ಲಿ ನಿಮಗೆ ಕಲೆಕ್ಷನ್ ಇಲ್ಲ, ಹಣ ಇಲ್ಲ ಅಂತ ಹೇಳ್ತೀರಂತಾದರೆ ಬ್ರಹ್ಮರಕೂಟ್ಲು ಟೋಲ್ ಗೇಟನ್ನು ಕೂಡ ಬಂದ್ ಮಾಡಿಬಿಡಿ. ಯಾಕೆ ನಾವು ಬ್ರಹ್ಮರಕೂಟ್ಲಿನಲ್ಲಿ ಹಣ ಕಟ್ಟಬೇಕು? ಇಲ್ಲಿ ನಮ್ಮ NMPTಯಿಂದ ಇರ್ಬೋದು ಅಥವಾ ಇಲ್ಲಿ ಶಿಪ್ಪಿಂಗ್ ಯಾರ್ಡ್ನಿಂದ ಹೊರಡುವಂತಹ ಪ್ರತಿಯೊಂದು ವಾಹನಗಳು ಸುರತ್ಕಲ್ ಮುಂದುವರಿದು ನಾವು ಇಂಡಸ್ಟ್ರಿಯಲ್ ಏರಿಯಾ ಅಂತ ತೆಗೆದುಕೊಳ್ಳೋದಿದ್ರೂ ಕೂಡ BC ರೋಡ್ ತನಕ ನಿಮ್ಮ ರಸ್ತೆಯನ್ನು 37 ಕಿಲೋಮೀಟರ್ನ ರಸ್ತೆಯನ್ನು ಬಳಸಿದ್ದಕ್ಕೆ BC ರೋಡ್ನಲ್ಲಿ ಟೋಲ್ ಕಟ್ಟಿ ಹೋಗ್ತಾರೆ. ಪ್ರತಿನಿತ್ಯ ಎಷ್ಟು ವೆಹಿಕಲ್ಗಳು ಹೋಗುತ್ತೆ? ಗ್ಯಾಸ್ ಟ್ಯಾಂಕರ್ ಎಷ್ಟು ಹೋಗುತ್ತೆ?
ಶಿಪ್ಪಿಂಗ್ ಇದ್ದು ಏನು ಗೂಡ್ಸ್ಗಳನ್ನು ಕ್ಯಾರಿ ಮಾಡುವಂಥ ವೆಹಿಕಲ್ ಎಷ್ಟು ಹೋಗುತ್ತೆ, ಪ್ರತಿನಿತ್ಯ ಕಾರುಗಳು ಎಷ್ಟು ಹೋಗುತ್ತೆ, ಪ್ರೈವೇಟ್ ವೆಹಿಕಲ್ಸ್ಗಳು, ಬಸ್ ಎಷ್ಟು ಹೋಗುತ್ತೆ ಬೆಂಗಳೂರಿಗೆ ಪ್ರತಿನಿತ್ಯ. ಈ ಎಲ್ಲ ವೆಹಿಕಲ್ನ ಟೋಲನ್ನು ನೀವು ಕಲೆಕ್ಟ್ ಮಾಡಿ ಹಣ ಇಲ್ಲ ಅಂತ ಹೇಳುವಂಥದ್ದು ವಿಪರ್ಯಾಸದ ಸಂಗತಿ. ನಮ್ಮ ಜನಪ್ರತಿನಿಧಿಗಳು ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ ಮತ್ತು ಆದಷ್ಟು ಬೇಗ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಸಂಪೂರ್ಣ ರಸ್ತೆ ಹೇಗೆ ಸುರತ್ಕಲ್ ತನಕ ಅದು ಮೇಂಟೆನೆನ್ಸ್ ಬೇರೆಯವರಿಗೆ ಬರುತ್ತೆ. ಅದು ಪಡುಬಿದ್ರೆ ಟೋಲ್ಗೇಟ್ ಇರ್ಬೋದು ಅಥವಾ ಮುಂದಿನದೆಲ್ಲ ಟೋಲ್ಗೇಟ್ ಬೇರೆ ಕಂಪನಿ ನಿರ್ವಹಣೆ ಮಾಡ್ತಾ ಇದೆ. ಅವರು ಅಪ್ ಟು ಸುರತ್ಕಲ್ ತನಕ ಹೇಗೆ ಸಂಪೂರ್ಣ ಡಾಮರೀಕರಣವನ್ನು ಮಾಡಿದ್ರು ಅದೇ ರೀತಿ ಸುರತ್ಕಲ್ ಟು ನೀವು ಪಡೀಲ್ ತನಕ ಈಗ ಏನು ಹಣ ಬಿಡುಗಡೆ ಆಗಿರುವಂಥದ್ದು ಈ ಕಾಮಗಾರಿಯನ್ನು ಮತ್ತು ನಿಮ್ಮ ಅಪ್ ಟು ಬ್ರಹ್ಮರಕೂಟ್ಲು ಟೋಲ್ಗೇಟ್ ತನಕ ಕೂಡ ಇರುವ ಎಲ್ಲ ಗುಂಡಿಗಳನ್ನು ಮುಚ್ಚೋದಕ್ಕೆ ನಮ್ಮ MP ಅವರು MLA ಅಥವಾ ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳು ಸಭೆಯನ್ನು ಕರೆದು ಶೀಘ್ರದಲ್ಲೇ ಈ ಕಾಮಗಾರಿಯನ್ನು ಮುಗಿಸುವಂಥ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕಾಗಿದೆ. ಅದು ಬಿಟ್ಟು ಸುರತ್ಕಲ್ ಟೋಲ್ ಬಂದಾಗಿದೆ, ನಮ್ಮ ಹತ್ರ ಈಗ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಈ ಥರದ ಉತ್ತರಗಳನ್ನು ಕೊಟ್ಟು ಜನರನ್ನು ಮಂಗೆ ಮಾಡುವಂಥದ್ದು ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲದಿದ್ದರೆ ಬ್ರಹ್ಮರಕೂಟ್ಲು ಟೋಲ್ಗೇಟನ್ನು ಬಂದ್ ಮಾಡಿಬಿಡಿ. ಇದು ಒಂದೇ ಪರಿಹಾರ ಇರುವಂಥದ್ದು.